ಯುವತಿಯ ಮೇಲೆ ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತ ಆರೋಪಿ ನಾಗೇಶ್ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆಸಿಡ್ ಯಾಕೆ ಹಾಕಿದ್ದು ಎಂದು ಪೊಲೀಸರು ಪ್ರಶ್ನಿಸಿದ್ದು, ಆಸಿಡ್ ಹಾಕೋಕೆ ಯುವತಿಯೇ ಕಾರಣ ಎಂದು ನಾಗೇಶ್ ಹೇಳಿದ್ದಾನೆ. ಯುವತಿಯ ಮೇಲೆ ಆಸಿಡ್ ಹಾಕಬಾರದೆಂದು ಯೋಚಿಸಿದ್ದೆ. ಘಟನೆಯ ಹಿಂದಿನ ದಿನ ಆಸಿಡ್ ಹಾಕ್ತೀನಿ ಅಂತ ಹೆದರಿಸಿದ್ದೆ. ಆದರೆ ಯುವತಿ ಈ ವಿಷಯವನ್ನು ತನ್ನ ತಂದೆ ಬಳಿ ಹೇಳಿದ್ದಳು. ಬಳಿಕ ಯುವತಿಯ ತಂದೆ ನನ್ನ ಅಣ್ಣನಿಗೆ ಹೀಗೆ ಅಂತ ಹೇಳಿದ್ದರು. ಆಸಿಡ್ ಹಾಕ್ತೀಯಾ ಅಂತ ನನ್ನ ಅಣ್ಣ ನನಗೆ ಸಾಕಷ್ಟು ಬೈದಿದ್ದ. ಇದರಿಂದ ಆಸಿಡ್ ಹಾಕಿಯೇ ಬಿಡೋಣ ಎಂದು ನಿರ್ಧರಿಸಿದ್ದೆ. ಆಸಿಡ್ ಎರಚಿದ್ದ ಪಾಪಿನಾಗನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಆರೋಪಿ ನಾಗೇಶ್ ನಿರ್ಧಾರ ಮಾಡಿದ್ದನಂತೆ. ಆದ್ರೆ ಮನಸ್ಸು ಬದಲಿಸಿ ಆತ್ಮಹತ್ಯೆ ನಿರ್ಧಾರದಿಂದ ಹಿಂದೆ ಸರಿದಿದ್ದ. ಆಸಿಡ್ ಎರಚಿದ ನಾಗ ಕೋರ್ಟ್ ಬಳಿ ಬಂದಿದ್ದ. ಅಲ್ಲೇ ಬೈಕ್ ಬಿಟ್ಟು ಆಟೋ ಹತ್ತಿದ್ದಾಗಿ ನಾಗೇಶ್ ಹೇಳಿದ್ದಾನೆ. ಹೊಸಕೋಟೆಯವರೆಗೂ ಆಟೋದಲ್ಲಿ ತೆರಳಿದ್ದ. ಅಲ್ಲಿ ಒಂದು ಕೆರೆ ಕಂಡು ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದುಕೊಂಡಿದ್ದನಂತೆ. ಆದ್ರೆ ಬೇಡ, ತಿರುಪತಿಗೆ ಹೋಗೋಣ ಅಂತ ಮಾಲೂರು ಬಸ್ ಹತ್ತಿದ್ದ. ತಿರುಪತಿ ಬೇಡ ಎಂದೆನಿಸಿ ಮಾರ್ಗ ಮಧ್ಯೆ ಇಳಿದಿದ್ದ. ನಂತರ ಕೃಷ್ಣಗಿರಿ ಬಸ್ ಹತ್ತಿ ತಿರುವಣ್ಣಮಲೆಗೆ ಹೋಗಿದ್ದ. ತಿರುವಣ್ಣಮಲೆಯಿಂದ ರಮಣಾಶ್ರಮ ಕಡೆಗೆ ಹೋಗಿದ್ದಾನೆ. ಆಸಿಡ್ ದಾಳಿಕೋರನ ಬಗ್ಗೆ ನೊಂದ ಯುವತಿ ಆಕ್ರೋಶ ಹೊರಹಾಕಿದ್ದು, ನನ್ನ ಕಣ್ಣ ಮುಂದೆಯೇ ಅವನಿಗೆ ಶಿಕ್ಷೆ ಆಗಬೇಕು. ಅವನು ಅರೆಸ್ಟ್ ಆಗಿದ್ದಾನಲ್ವಾ, ಅವನಿಗೆ ನನ್ನ ಕಣ್ಣ ಮುಂದೆಯೇ ಶಿಕ್ಷೆ ಕೊಡಬೇಕು ಎಂದು ಆಸಿಡ್ ದಾಳಿಗೊಳಗಾದ ಯುವತಿ ಕನವರಿಸಿದ್ದಾಳೆ. ನಾನು ನೋವಿನಲ್ಲಿ ನರಳುವಂತೆ ಅವನು ನರಳಬೇಕು ಎಂದು ಆಸಿಡ್ ದಾಳಿಕೋರನ ವಿರುದ್ಧ ಯುವತಿ ಆಕ್ರೋಶಭರಿತ ಮಾತುಗಳನ್ನಾಡಿದ್ದಾಳೆ.